ಶಶಿ ಸರ್ ಶುರು ಮಾಡಿ. ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮೇಯರ್ ಭಾಸ್ಕರ್ ಅವರು ಈ ಪತ್ರಿಕಾಗೋಷ್ಠಿ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ. ಅವರು ಆಗಮಿಸುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಉದ್ಘಾಟನೆ ಮಾಡ್ತಾರೆ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡ್ತಾರೆ ಉರುವಾದಲ್ಲಿ, ಮತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು 2-3 ಇತರ ಕಾರ್ಯಕ್ರಮಗಳು. ಒಂದು ಮೈನರ್ ಇರಿಗೇಷನ್ ಅವರ 4 ಕೋಟಿ ರೂಪಾಯಿ ವೆಚ್ಚದ ಅವರ ಕಚೇರಿಯನ್ನು ಓಪನ್ ಮಾಡಲಿಕ್ಕಿದೆ, ಮತ್ತು ಒಂದು ನಾಡ ಕಚೇರಿ ಗುರುಪುರದಲ್ಲಿ ಆಗಿದೆ, ಅದು ಒಂದು ಉದ್ಘಾಟನೆ ಮಾಡಲಿಕ್ಕಿದೆ. ಹೀಗೆ ಒಂದು 2-3 ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಇದ್ದಿರ್ತಕ್ಕಂಥದ್ದು ಬರೇ ಜಿಲ್ಲಾಧಿಕಾರಿ ಕಚೇರಿ ಓಪನ್ ಮಾಡಿದರೂ ಹೋದರು ಅಂತ ಆಗಬಾರ್ದು. ಈ ಜಿಲ್ಲೆಯ ಜನರಿಗೆ ಏನಾದರೂ ಒಂದು ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಈ ಹಿಂದೆ 2-3 ಬಾರಿ ಜಿಲ್ಲಾಧಿಕಾರಿ ಕಚೇರಿ ಬಂದು ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು ಕೂಡ ಇದರ ವೀಕ್ಷಣೆ ಮಾಡಿದರು. ಆವಾಗ ನಾವು ಹೇಳಿತ್ತು, ಬರೇ ಜಿಲ್ಲಾಧಿಕಾರಿ ಕಚೇರಿ ಆದರೆ ಕೂಡದು, ಈ ಜಿಲ್ಲೆಯ ಜನರಿಗೆ ಅವರ ಜೀವನಕ್ಕೆ ಸಹಾಯ ಆಗುವಂಥದ್ದು, ಅವರ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ತಾವು ಏನು ಸಾಧನೆ ಮಾಡಿದ್ದೇವೆ ಅಂತೇಳಿ ಕೂಡ ಅವರು ಕೇಳ್ತಾರೆ ಅಂತೇಳುವಂಥ ವಿಚಾರವನ್ನು ಮುಂದಿಟ್ಟಿದ್ದೆವು. ಹಾಗಾಗಿ ಇವತ್ತು ಉದ್ಘಾಟನೆ ಮಾಡ್ತಾ ಸಂದರ್ಭದಲ್ಲಿ ಸುಮಾರು 9,000 ಮಂದಿಗೆ RTC ಹಕ್ಕುಪತ್ರ ಬೇರೆ ವಿವಿಧ ಸವಲತ್ತುಗಳನ್ನು ಅವರ ಕೈಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕೇಳುವಾಗ ನೀವು ಕೇಳ್ಬೋದು, 10,000 ಮಂದಿಗೆ ಕೊಡ್ತೀವಿ ಅಥವಾ 9,000 ಮಂದಿಗೆ ಕೊಡ್ತೇವೆ ಅಂದರೆ ಇದುವರೆಗೆ ಯಾಕೆ ಕೊಟ್ಟಿಲ್ಲ ಅಂತ. ಈ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ದೇವೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಜಿಲ್ಲೆ, ತುಂಡು ಭೂಮಿಗಳು ಇರ್ತಕ್ಕಂಥ ಜಿಲ್ಲೆ, ದೊಡ್ಡ ದೊಡ್ಡ ಜಾಗಗಳು ಇರ್ತಕ್ಕಂಥದ್ದಲ್ಲಿ ಇಲ್ಲಿ 3 ಸೆನ್ಸು 2 ಸೆನ್ಸು 5 ಸೆನ್ಸು 10 ಸೆನ್ಸು ತುಂಡು ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥವರಿದ್ದಾರೆ. ಒಂದು ಸರ್ವೆ ನಂಬರ್ದಲ್ಲಿ 100-200 ಮಂದಿ ಜಾಗವನ್ನು ಪಡೆದುಕೊಂಡದ್ದು ಮತ್ತು ಅವರು ಮಾರಾಟ ಮಾಡಿದ್ದಿದೆ. ಆದರೆ ಅವರ ಜಾಗ ಎಲ್ಲಿದೆ ಅಂತೇಳುವಂಥದ್ದು ನಿರ್ದಿಷ್ಟವಾದ ಗುರುತು ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ ಸಾಧ್ಯ ಆಗಿರಲಿಲ್ಲ. ಅದಕ್ಕಾಗಿ ಯಾರ ಭೂಮಿ ಎಲ್ಲಿದೆ ಅಂತ ಹುಡುಕಿ ಕೊಡ್ತಕ್ಕಂಥ ಕೆಲಸ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಪೋಡಿ ಮುಕ್ತವನ್ನಾಗಿ ಮಾಡ್ತೀವಿ, ನಾವು ಪೋಡಿಯನ್ನು ಮಾಡಿಕೊಟ್ಟು ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ ಒಂದು ರೀತಿಯ ಸವಲತ್ತನ್ನು ಒದಗಿಸಿಕೊಡ್ತೇವೆ ಅಂಥೇಳಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಹೈಯೆಸ್ಟ್ ಈಸ್ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ. ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸನ್ನು ಕೊಡ್ತಾ ಇದ್ದೀನಿ ನಿಮ್ಮ ಗಮನಕ್ಕೆ. ಪೋಡಿ ಮಾಡಿದ್ದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 38,050 ಅರ್ಜಿಗಳನ್ನು ಕರೆದಿದ್ದೇವೆ. ಟು ರೈಸ್ ದಿ ನಂಬರ್ ಆಫ್ ಅಪ್ಲಿಕೇಶನ್ ರೈಸ್ಡ್ ಫ್ರಮ್ ಭೂಮಿ ಸುಮಾರು 38,050. ಅದರಲ್ಲಿ 23,132 ಅರ್ಜಿಗಳು ನಾವು ಈಗಾಗಲೇ ಕೆಲವು ಅರ್ಜಿಗಳು ರಿಜೆಕ್ಟ್ ಮಾಡಿದ್ದಾವೆ. ಸುಮಾರು 14,000 ಮಂದಿಗೆ 14,918 ಮಂದಿಗೆ ನಾವು RTCಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪುಕ್ಕಟೆಯಾಗಿ ಯಾರ್ದು ಇಂಟರ್ಫಿಯರೆನ್ಸ್ ಇಲ್ಲದೆ ಸರ್ವೇಯರ್ಗಳನ್ನು ತರಿಸಿ ಬೆಳ್ತಂಗಡಿ ಅಂತ ಒಂದು ತಾಲೂಕಿನಲ್ಲಿ 38 ಸರ್ವೇಯರು ಬೇರೆ ರಾಜ್ಯಗಳಿಂದ ತಂದು ಈ ಕೆಲಸವನ್ನು ಗ್ರಾಮ ಮಟ್ಟಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಯುದ್ಧೋಪಾದಿಯಲ್ಲಿ ವಾರ್ ಫುಟ್ ಲೆವೆಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮಾಡುವ ಮೂಲಕ ಇವತ್ತು ಜನರ ಕೈಗೆ ಹಕ್ಕು ಕೊಡ್ತೇವೆ, RTC ಕೊಡ್ತೇವೆ ಅಂತ ಏನು ನಾವು ಘೋಷಣೆ ಮಾಡಿದ್ದೇವೆ ಅದನ್ನು ಮಾಡಿದ್ದೇವೆ. ಈ ಹಿಂದೆ R. ಅಶೋಕ್ ಅವರು ಕಂದಾಯ ಸಚಿವರಾಗಿರುವಾಗ ಹೇಳಿ ತಮಗೆ ನೆನಪಿರ್ಬೋದು, ಪ್ರತಿಯೊಬ್ಬ ಮನೆಗೂ RTC ಕೊಡ್ತೀವಿ, ಅವರ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವರು 3.5 ವರ್ಷ ಸರ್ಕಾರದಲ್ಲಿದ್ದರು, ಒಂದೇ ಒಂದು ಹಕ್ಕು ಪತ್ರವನ್ನು ಕೊಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳೋದು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ಈ ಪೋಡಿ ಮುಕ್ತ ಮಾಡುವುದರಲ್ಲಿ ಡಿಸ್ಟ್ರಿಕ್ಟ್ ವೈಡ್ ಪ್ರೋಗ್ರೆಸ್ಸು 15/5/2025ಕ್ಕೆ ದಕ್ಷಿಣ ಕನ್ನಡ ಈಸ್ ದಿ ಹೈಯೆಸ್ಟ್, ಸೆಕೆಂಡ್ ಈಸ್ ಹಾಸನ್, ಥರ್ಡ್ ಈಸ್ ಕೋಲಾರ್, ಫಾಲೋಡ್ ಬೈ ಫೋರ್ತ್ ಈಸ್ ಉಡುಪಿ, ದೆನ್ ಚಿತ್ರದುರ್ಗ, ಲಾಸ್ಟ್ ಈಸ್ ಬಾಗಲಕೋಟ್. ಇದು ರಾಜ್ಯದಲ್ಲಿ ನಿಮಗೆ ಸಿಗುವಂಥ ಮಾಹಿತಿ ಇದು. ಈ ಮಾಹಿತಿಯನ್ನು ತಮ್ಮ ಹತ್ರ ಹಂಚ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಅಭಿವೃದ್ಧಿ ಆಗಲಿಲ್ಲ, ಕೆಲಸ ಆಗಲಿಲ್ಲ, ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಬಿ ಜೆ ಪಿಯವರಿಗೆ ಇದೊಂದು ಸರಿಯಾದ ಕಣ್ಣು ತೆರೆಸುವಂಥ ಉತ್ತರ ಕೊಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಆನ್ ರೆಕಾರ್ಡ್ ಏನೂ ಮಾಡಿಲ್ಲ, ಏನೂ ಅಭಿವೃದ್ಧಿ ಆಗಲಿಲ್ಲ ಅಂತ ಮಾತಾಡ್ತಿರಲ್ಲ. ಸೊ ಬಿ ಜೆ ಪಿಯವರು ಇದಕ್ಕೆ ಶಾಸಕರುಗಳು ಇದ್ದೀರಿ, ನೀವು 8ರಲ್ಲಿ ನೀವು 6 ಜನ ಶಾಸಕರಿದ್ದೀರಿ, ಮಂತ್ರಿಗಳಿದ್ದೀರಿ, ಕೇಂದ್ರದ್ದು ಎಂ ಪಿ ನಿಮ್ಮದಿದೆ. ನೀವು ಏನು ಪ್ರಯತ್ನ ಮಾಡಿದ್ದೀರಿ? ಇದು ನಿಮ್ಮ ಪ್ರಯತ್ನದಿಂದ ಆಯಿತೋ ಅಥವಾ ಸರ್ಕಾರದ ತನ್ನ ಘೋಷಣೆ ಮೂಲಕ ತಾನು ಏನು ಹೇಳಿದ್ದೇನೆ ಅದನ್ನು ಮಾಡ್ತೇವೆ ಅಂತ ರೀತಿಯಲ್ಲಿ ಮಾಡಿದ್ದಾಯಿತೋ ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ, ತಮ್ಮ ಮೂಲಕ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕನ್ನಡ ಜಿಲ್ಲೆಗೆ ಕಮಿಂಗ್ ಟು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಪ್ರೋಗ್ರೆಸ್ ಆ್ಯಸ್ ಆನ್ 15/5/2025 ನಮ್ಮ ಜಿಲ್ಲೆಯಲ್ಲಿ 30,687 ಅರ್ಜಿಗಳಲ್ಲಿ ದಿ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ ತಹಶೀಲ್ದಾರ್ ಆ್ಯಸ್ ಆನ್ 14/5/2025ಗೆ 8,808 ಇತ್ಯರ್ಥ ಮಾಡಿದ್ದೀವಿ. ಆ್ಯಂಡ್ ದಿಸ್ ಈಸ್ ದಿ ಹೈಯೆಸ್ಟ್. ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸಮಸ್ಯೆ ಇರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ 1,290, ಸುಳ್ಯದಲ್ಲಿ 488, ಪುತ್ತೂರಿನಲ್ಲಿ 745, ಕಡಬದಲ್ಲಿ 891. ಹಾಗೆ ಪುತ್ತೂರು ಸಬ್ ಡಿವಿಷನ್ ಅಂತ ತಗೊಂಡ್ರೆ ಅದು 3,414 ಮಂದಿಗೆ ಈ ಹಕ್ಕುಪತ್ರವನ್ನು ಪೋಡಿ ಮುಕ್ತ ಮಾಡಿ ಅವರ RTCಯನ್ನು ಅವರ ಕೈಗೆ ನಿಮ್ಮ ಹಕ್ಕು ಇಲ್ಲಿದೆ, ನಿಮ್ಮ ಜಾಗ ಇಲ್ಲಿದೆ ಅಂತ ಸ್ಕೆಚ್ಚನ್ನು ಮಾಡಿ ಇವತ್ತು ಪ್ರತಿಯೊಂದಕ್ಕೂ 9/11 ಮನೆ ಕಟ್ಟಬೇಕು, ಸ್ಕೆಚ್ ಬೇಕು. ಜನ ಬೊಬ್ಬೆ ಆಗ್ತಿದ್ದದ್ದು ಯಾಕೆ? 9/11 ಸಮಸ್ಯೆ ಇದೆ, ಅದು ಸಮಸ್ಯೆ ಇದೆ, ಯೋಜನಾ ಪ್ರಾಧಿಕಾರದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದು ಇದಕ್ಕೋಸ್ಕರನೇ. ನಮ್ಮ ಫ್ಲೋಟಿಂಗ್ ಆಗಲಿಲ್ಲ ಅಂತ, ನನ್ನ ಫ್ಲಾಟ್ ಎಲ್ಲಿದೆ ಅಂತ ಹೇಳುವಂಥದ್ದು ಈ ಭಾಗಕ್ಕೆ. ಹಾಗಾಗಿ ಅದನ್ನು ಮಾಡಿಕೊಟ್ಟಿದ್ದೇವೆ. ಮಂಗಳೂರು ಡಿವಿಷನಲ್ಲಿ 5,750, 2,356 ಮಂದಿಗೆ, ಪುತ್ತೂರು ಡಿವಿಷನಲ್ಲಿ 3,414, ಮಂಗಳೂರು ಡಿವಿಷನಲ್ಲಿ 2,356, ಒಟ್ಟು ಸೇರಿ ಸುಮಾರು 5,770 ಮಂದಿಗೆ ಇವತ್ತು ನಾವು ನಾಡ್ದು ಈ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಅದರ್ ಥಿಂಗ್ಸ್ಗಳು ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳು, ಅಂಗವಿಕಲರಿಗೆ ಕೊಡ್ತಕ್ಕಂಥದ್ದು ಇರ್ಬೋದು, ಅಲ್ಪಸಂಖ್ಯಾತರ ನಿಗಮದ ಟ್ಯಾಕ್ಸಿ ಕೊಡ್ತಕ್ಕಂಥದ್ದು ಇರ್ಬೋದು, ಅಂಬೇಡ್ಕರ್ ನಿಗಮದಿಂದ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು. ಇದೆಲ್ಲವನ್ನು ಕೊಡುವುದರ ಮೂಲಕ ಇಲ್ಲಿ ಒಂದು ರೀತಿಯ ದಾಖಲೆ ನಿರ್ಮಾಣ ಮಾಡಲಿಕ್ಕೆ 10,000 ಮಂದಿಗೆ ಏಕಕಾಲದಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟು ಮತ್ತು ಅವರ ಹಕ್ಕುಗಳನ್ನು ಅವರ ಕೈಗೆ ಕೊಟ್ಟು ನಿಮ್ಮ ಹಕ್ಕು ನಿಮಗೆ ಗೊತ್ತಿರಲಿ ಅಂತ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ದು, ಯಾವುದೇ ಮಧ್ಯವರ್ತಿಗಳ ಸಹವಾಸ ಇಲ್ಲದೆ, ಯಾರದೇ ದುಡ್ಡನ್ನು ವಿನಿಯೋಗ ಮಾಡದೆ ಸರ್ಕಾರ ತನ್ನ ತಾನೇ ಘೋಷಣೆ ಮಾಡಿದಂಥ ಯೋಜನೆಯನ್ನು ಜಾರಿಗೆ ತರುವುದು ಇದು ಕೂಡ ಒಂದು ದೊಡ್ಡ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅದೇ ರೀತಿ ಎರಡೂ ಕಾಪಿ ಸಪ್ಲೈ ಮಾಡ್ತೀನಿ, ನಿಮ್ಮ ಕೈಗೆ ಕೊಡ್ತಾ ಇದ್ದೇನೆ. ಈಗ ನನ್ನ PA ಎಲ್ಲಿದ್ದಾನೆ ಅವನು ಕೊಡ್ತಾನೆ ಈಗ. ಒಂದದು. ಎರಡನೇದು, ನಾನು ಮತ್ತೊಂದು ಹೇಳಬೇಕಾಗಿರ್ತಕ್ಕಂಥದ್ದು ನಿಮಗೆ, ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಫೌಂಡೇಶನ್ ಸ್ಟೋನನ್ನು ಸಿದ್ದರಾಮಯ್ಯನವರೇ ಹಾಕಿದ್ದು ಮತ್ತು ಇವತ್ತು ಅದರ ಉದ್ಘಾಟನೆಯನ್ನು ಅವರೇ ಮಾಡಿದ್ರು. 2016ನಲ್ಲಿ ಅವರು ಫೌಂಡೇಶನ್ ಸ್ಟೋನ್ ಹಾಕಿದರು. ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಎರಡೂ ಅವಕಾಶಗಳು ಸಿದ್ದರಾಮಯ್ಯನವರ ಪಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ದೊಡ್ಡ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಸುಮಾರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸುಸಜ್ಜಿತವಾದಂಥ ಒಂದು ಆರ್ಕಿಟೆಕ್ಚರಲ್ ಟಚ್ ಇಡ್ತಕ್ಕಂಥದ್ದು, ನಮ್ಮ ಜಿಲ್ಲೆಯ ಜನರ ಟೇಸ್ಟಿಗೆ ಸರಿಯಾಗಿರ್ತಕ್ಕಂಥ ಒಂದು ಕಟ್ಟಡ ಕೂಡ ರಚನೆ ಆಗಿದೆ. ಮತ್ತು ಎಲ್ಲ ಕಚೇರಿಗಳು, ಜಿಲ್ಲಾಧಿಕಾರಿಗಳಿಗೆ ನಾವು ಫಸ್ಟ್ ಹೇಳಿದ್ದೇವೆ, ಎಲ್ಲ ಕಚೇರಿಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಬರಬೇಕು. ಈಗ ಬೆಳ್ತಂಗಡಿಯಿಂದ ಒಬ್ಬರು ಬರ್ತಾರೆ ತನ್ನ ಕೆಲಸಕ್ಕೆ, ಅವನು ಮತ್ತೆ ಅಲ್ಲಿ ಮಣ್ಣಗುಡ್ಡೆಗೆ ಹೋಗು, ಮತ್ತು ನೀನು ಬಂದರಿಗೆ ಹೋಗು, ಮೀನುಗಾರಿಕೆದು ಬಂದರಿಗೆ ಹೋಗು, ಆ ರೀತಿ ಹೇಳಲಿಕ್ಕೆ ಕೊಡೋದು. ಎಲ್ಲ ಕಚೇರಿಗಳು ಆ ಒಂದು ಕಾಂಪ್ಲೆಕ್ಸ್ನ ಒಳಗಡೆ ಬರಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಈಗಾಗಲೇ 60% ಆಫ್ ದಿ ಆಫೀಸರ್ಸ್ ಆಫ್ ಶಿಫ್ಟೆಡ್, ಅಲ್ಲಿ 60% ಬಂದಾಗಿದೆ. ಇನ್ನು ಉಳಿದದನ್ನು ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಮತ್ತು ಈ ಒಂದು ವಿಚಾರದಲ್ಲಿ ನಮಗೆ ಭಾಳ ಸಂತೋಷ ಇದೆ. ಇದೊಂದು ಜನಪರವಾದಂಥ ಕಾರ್ಯಕ್ರಮ. ನಾವು ಪ್ರಜಾಸೌಧ ಇನಾಗ್ರೇಷನ್ ಅಂತ ಹೇಳಿದ್ದೇವೆ. ಇದು ಪ್ರಜೆಗಳಿಗೋಸ್ಕರ ಮೀಸಲಿಡ್ತಕ್ಕಂಥ ಒಂದು ಜನಪರವಾದಂಥ ಕಾರ್ಯಕ್ರಮ. ಇನ್ನು ನಾನು ಮುಂದೆ ಹೇಳಬೇಕಾಗಿದ್ದರೆ, ಇವತ್ತು
ಓಲ್ಡ್ ಡಿ ಸಿ ಆಫೀಸನ್ನು ಏನು ಮಾಡ್ತೀರಿ ಅಂತ ಕೆಲವು ಪ್ರಶ್ನೆಗಳನ್ನು ನಾನು ಕೆಲವು ಪತ್ರಿಕೆಗಳಲ್ಲಿ ಕೆಲವು ಕಮೆಂಟ್ಸ್ಗಳು ನೋಡಿದೆ. ಓಲ್ಡು ಜಿಲ್ಲಾಧಿಕಾರಿ ಕಚೇರಿಗಳು ಇದ್ದಂಥದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ ಅದು ಮುಂದೆ ಇಲ್ಲಿ ಸರ್ಕ್ಯೂಟ್ ಬೆಂಚ್ ಬರಲಿಕ್ಕಿದೆ, ಹೈಕೋರ್ಟ್ ಇದು, ಇಟ್ಸ್ ಇನ್ ಪ್ರೋಸೆಸ್. ಅದಕ್ಕೂ ಅದನ್ನು ಮೀಸಲಿಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿನ್ನೆ ಭೇಟಿ ಮಾಡಿದಾಗ ಅವರ ಹತ್ರ ಕೇಳಿಕೊಂಡಿದ್ದೇನೆ. ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೇನೆ, ಕೆಲವು ಪತ್ರಿಕೆಗಳಲ್ಲಿ ಕರಾವಳಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಿಕ್ಕೆ ಈ ಬಾರಿ ಆದರೂ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿ ಅಂತ ಕೆಲವರು ಬರೆದಿದ್ದಾರೆ. ಇನ್ನು ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಜಿಲ್ಲೆಯ ಬಗ್ಗೆ ನೀವು ಏನು ಸಮಗ್ರವಾಗಿ ಚಿಂತನೆ ಮಾಡಿದ್ದೀರಾ, ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬರುವಾಗ ಇದೇ ಕೆಲಸಕ್ಕೆ ಬರ್ತಕ್ಕಂಥ ಆವಾಗ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅರ್ಧದಲ್ಲಿ ಇದ್ದಂಥ ಕೆಲವು ಕಾಮಗಾರಿಗಳ ಬಗ್ಗೆ ನೀವೇನು ಕ್ರಮ ತಗೊಳ್ತೀರಿ ಅಂತ ಕೇಳಿದ್ದಾರೆ. ನಾನು ಇಷ್ಟನ್ನೇ ಹೇಳ್ತೇನೆ, ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅಂದರೆ ಈ ಮಳೆಗಾಲ ಮುಗಿಯುವ ಒಳಗಾಗಿ ಉಸ್ತುವಾರಿ ಮಂತ್ರಿಗಳು ಒಂದು ಡೇಟನ್ನು ಫಿಕ್ಸ್ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳಿಗೆ ಚಾಲನೆ ಕೊಡುವಂಥ ಕೆಲಸಗಳಿಗೆ ಅವರಿಗೆ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವುದನ್ನು ಅದನ್ನು ನಾವು ಮರೆತು ಬಿಡಲಿಲ್ಲ ಅಂತ ಹೇಳುವುದನ್ನು ಹೇಳ್ತೀನಿ. ಅದರಲ್ಲಿ ಪ್ರತ್ಯೇಕವಾಗಿ ಇರ್ಬೋದು, ಮಂಗಳೂರಿನಿಂದ ಬೈಂದೂರುವರೆಗೆ ಮೆಟ್ರೋ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಕನಸು ಕರಾವಳಿ ಭಾಗದ ಜನರ ಕನಸು ಇದೆ. ಈಗ 4 ಲೈನ್ ರೋಡ್ ಆಗಿದೆ, ಆದರೂ ಕೂಡ ಮೆಟ್ರೋ ಮಾಡಿದರೆ ಇಟ್ ವಿಲ್ ಬಿ ಎ ಮೋರ್ ಕ್ವಿಕ್ಕರ್. ಜಾಗ ಏನು ಹೈವೇ ಮಧ್ಯದಲ್ಲಿ ನೀವು ಬಿಟ್ಟುಬಿಟ್ಟಿದ್ದೀರಿ ಈಗಾಗಲೇ, ಅದನ್ನು ದಟ್ ಈಸ್ ಎ ಡಿಸೈನ್ಡ್ ಫಾರ್ ದಿ ಮೆಟ್ರೋಗೆ. ನೀವು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಇದರ ಬಗ್ಗೆ ನಾವು ನಾಡ್ದು ಇದನ್ನು ಪ್ರಸ್ತಾಪ ಮಾಡ್ತೇನೆ, ನನಗೆ ಮಾತಾಡಲಿಕ್ಕೆ ಅವಕಾಶ ಇದ್ದರೆ. ಅದರ್ವೈಸ್ ಐ ವಿಲ್ ಪುಟ್ ರೈಟ್ ಇನ್ ಟು ದ ಚೀಫ್ ಮಿನಿಸ್ಟರ್. ಅದನ್ನೊಂದು ಮಾಡಲೇಬೇಕು ಅಂತ ಹೇಳುವಂಥ ದೊಡ್ಡ ಯೋಜನೆ ಈ ಜಿಲ್ಲೆಗೆ, ಕರಾವಳಿ ಜಿಲ್ಲೆಯನ್ನು ಜೋಡಣೆ ಮಾಡುವ ರೀತಿಯಲ್ಲಿ. ಮಂಗಳೂರು ಟು ಬೈಂದೂರು ನಿಯರ್ಲಿ ಅಬೌಟ್ 90 ಕಿಲೋಮೀಟರ್ಸ್ ಆಗುತ್ತೆ, 95 ಕಿಲೋಮೀಟರ್ಸ್, 130 ಅವರು ಲೆಕ್ಕದಲ್ಲಿ 95 ಏನಾಗುತ್ತೆ, ಆ ಲೆಕ್ಕದಲ್ಲಿ ಆಗ್ತದೆ. ನೋಡುವ ಅದು ಎಷ್ಟಾದರೂ ಕೂಡ ಅದಕ್ಕೆ ಸರ್ಕಾರ ಒಂದು ದೊಡ್ಡ ರೀತಿಯಲ್ಲಿ ಯೋಜನೆ ಹಾಕಬೇಕು ಅಂತ ಹೇಳುವಂಥದ್ದನ್ನು ನಾವು ಮಾಡಿದ್ದೆವು. ಮತ್ತು ನಮ್ಮ NITK ಇದೆ, ಅದನ್ನು IIT ಆಗಿ ಕನ್ವರ್ಟ್ ಮಾಡಿ ಅಂತ ನಾವು ಕೇಳಿಕೊಂಡಿದ್ದೇವೆ. ಇದು ಮೊದಲು KRSC ಇತ್ತು, ಮತ್ತು NITK ಆಯಿತು, ಅದನ್ನು IIT ಮಾಡಲಿಕ್ಕೆ ಎಲ್ಲ ಸವಲತ್ತುಗಳು ಜಾಗ ಇದೆ, ಬೇಕಾದಷ್ಟು ಜಾಗ ಸರ್ಕಾರಿ ಜಾಗ ಅವೈಲೇಬಿಲಿಟಿ ಇದೆ. ಅದನ್ನು IIT ಮಾಡಿದರೆ ಕರ್ನಾಟಕ ರಾಜ್ಯದ ಜನರಿಗೆ 50% ಆಫ್ ದ ಸ್ಟೂಡೆಂಟ್ ದೇ ವಿಲ್ ಗೆಟ್ ಎ ಸೀಟ್ ಫ್ರಮ್ ದ್ಯಾಟ್ ರೀಜನಲ್ ಬೇಸಲ್ಲಿ ಸಿಗುತ್ತೆ, ಮತ್ತು ಉಳಿದ 50% ಫಾರ್ ದ ಆಲ್ ಇಂಡಿಯಾಕ್ಕೆ ಹೋಗುತ್ತೆ. ಹಾಗಾಗಿ ಅದರ ಗ್ರಾವಿಟಿ ಜಾಸ್ತಿ ಆಗ್ತದೆ ಮತ್ತು ಅದರಿಂದ ಹೆಚ್ಚು ಕೆಲಸಗಳು ಸಾಧ್ಯ ಆಗ್ತದೆ. ಮತ್ತು ನಾನು ಮುಖ್ಯಮಂತ್ರಿಗಳ ಹತ್ರ ನಾಡ್ದು ಅವರ ಬಾಯಲ್ಲಿ ಹೇಳಿಸಬೇಕಂತ ಇದ್ದೇನೆ, ಜೈಲನ್ನು ಇಲ್ಲಿಂದ ಬಾಳೆಪುಣಿಗೆ ಕೂಡಲೇ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಐ ವಾಂಟ್ ಟು ಎ ಆರ್ಡರ್ ಫ್ರಮ್ ದ ಚೀಫ್ ಮಿನಿಸ್ಟರ್, ಬಿಕಾಸ್ ಅಲ್ಲಿ ಒಂದು 65 ಕೋಟಿ ದುಡ್ಡು ಬೇಕು ಕ್ವಾರ್ಟರ್ಸ್ಗಳು ಕಟ್ಟಲಿಕ್ಕೆ. ಅದು ಕ್ಯಾಬಿನೆಟ್ಗೆ ಹೋಗಿದೆ, ಅದು ಅಪ್ರೂವಲ್ ಕೊಟ್ಟು ಇಮಿಡಿಯೇಟ್ ಆಗಿ ಅದನ್ನು ಅಲ್ಲಿ ಕೊಂಡೋಗಬೇಕು ಅಂತ ಹೇಳುವಂಥದ್ದು. ನೀವು ಹೋಗಿ ಒಮ್ಮೆ ನೋಡಿದರೆ ಒಂದು ಪತ್ರಿಕೆಯಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ರಿಪೋರ್ಟ್ ಬಂತು. ಬಟ್ ದ ಬ್ಯೂಟಿಫುಲ್ ಬಿಲ್ಡಿಂಗ್ ಹ್ಯಾಸ್ ಬಿನ್ ರೆಡಿ ಫಾರ್ 1000 ಪ್ರಿಸನ್ಸ್. 1000 ಪ್ರಿಸನ್ಗಳಿಗೆ ಬೇಕಾದಷ್ಟು ತಾವು ನೋಡಿದಿರಿ. 1000 ಮಂದಿಗೆ. ಹಿಂದೆ ನಮ್ಮ ಹೊಸದಿಗಂತ ಪತ್ರಿಕೆಯವರು ಒಬ್ಬರು ಇದ್ದರು, ಬಾಳೆಪುಣಿ ಅಂತ, ಅವರು ಯಾವಾಗಲೂ ಅದ್ರ ಬಗ್ಗೆ ಆರ್ಟಿಕಲ್ ಬರೆಯೋರು. ಮತ್ತು ನನ್ನನ್ನೊಮ್ಮೆ ಕರ್ಕೊಂಡು ಹೋಗಿದ್ರು ಅವರಲ್ಲಿ, ಅಲ್ಲಿ ಬಾಳೆಪುಣಿ ಅಂತ ಅವರು ಕರ್ಕೊಂಡು ಹೋಗಿದ್ರು ನನ್ನನ್ನು. ಇಲ್ಲ, ಇದು ಸಿ ಎಂಟೈರ್ ಕಂಪೌಂಡ್ ಹಾಲ್ ಹ್ಯಾಸ್ ಬಿನ್ ಆಗಿದೆ, ಇನ್ಸ್ಟಾಲ್ ಮಾಡಿ ಆಗಿದೆ, ಸೆಕ್ಯೂರಿಟಿ ಪಾಯಿಂಟ್ ಅಪ್ ಆಗಿದೆ, ತಗೊಂಡಿದ್ದೇವೆ. ಸೆಕೆಂಡ್ ಈಗ ದುಡ್ಡಿಗೆ ಕಂಪೌಂಡ್ ಹಾಲ್ ಮಾಡಲಿಕ್ಕೆ ಎವ್ರಿಥಿಂಗ್ ಮನಿ ಹ್ಯಾಸ್ ಬಿನ್ ಸ್ಯಾಂಕ್ಷನ್. ಟೆಂಡರ್ ಕರೆದಾಗಿದೆ, ಟ್ರೂ ಇದೆ. ನಾವು ಸರ್ಕಾರ ಮನಸ್ಸು ಮಾಡಿದರೆ ವಾರ್ ಫುಟ್ ಲೆವೆಲಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ವಾರ್ ಫುಟ್ ಈಗ ಬಿಲ್ಡಿಂಗ್ ಈಸ್ ಫುಲ್ಲಿ ಫರ್ನಿಶ್ಡ್. ನಾವು ಇನ್ನೊಂದು ದಿವಸಕ್ಕೆ ಫಿಕ್ಸ್ ಮಾಡೋಣ. ಐ ವಿಲ್ ಟೇಕ್ ಯು ಅಲಾಂಗ್ ವಿತ್ ದ ಇಂಜಿನಿಯರ್. When you say about shifting immediately, you should be aware of the state.
ನೀವು ಹಾಗೆ ಶಿಫ್ಟ್ ಇಮಿಡಿಯೇಟ್ಲಿ ಅಂತ ಓಕೆ, ಅದನ್ನು ನಾವು ಒಟ್ಟಿಗೆ ಒಮ್ಮೆ ಭೇಟಿ ಕೊಡೋಣ, ಹೋಗಿ ನೋಡುವ. ನಮ್ಮದು ಉದ್ದೇಶ ಏನಿದೆ ಅಂದರೆ ಅಟ್ ದ ಅರ್ಲಿಯೆಸ್ಟ್ ವಿ ಮಸ್ಟ್ ಆಗಲಿ, ಬಟ್ ಒಂದು 6 ಮಂತ್ ಆದರೂ ಟಾರ್ಗೆಟ್ ಹಾಕ್ಕೊಳ್ಳಿ ನೀವು. ಡೇಟ್ ಶುಡ್ ಬಿ ಫಿಕ್ಸ್ಡ್. ನೀವು ಮಾಡದೇ ಇದ್ರೆ ಅದು ಆಗೋದೇ ಇಲ್ಲ ಅವ್ರ ಹತ್ರ. ಶಿಫ್ಟ್ ಮಾಡೋದು ಯಾವಾಗ? when it's in a proper condition. Yes, that is, I agree with you 100%. ಮತ್ತು ಇನ್ನೊಂದು ಥಾಟ್ ಬರ್ತಾ ಇದೆ ನಮಗೆ ಈ ಏರ್ಪೋರ್ಟ್ ಬಗ್ಗೆ. ದೆರ್ ಈಸ್ ಎ ಥಿಂಕಿಂಗ್ ದ್ಯಾಟ್ ಏರ್ಪೋರ್ಟ್ ಶುಡ್ ಬಿ, ಅದನ್ನು ಅದೇ ಟೇಬಲ್ ಟಾಪ್ ಏರ್ಪೋರ್ಟನ್ನೇ ಕಂಟಿನ್ಯೂ ಮಾಡಬೇಕು, ಹೊಸ ಏರ್ಪೋರ್ಟನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಈಗಾಗಲೇ ಇಲಾಖೆಗಳಲ್ಲಿ ಬೇರೆ ಬೇರೆ ಚಿಂತನೆ ಇದೆ. ಮೂಲಭೂತ ಸೌಕರ್ಯ ಇಲಾಖೆಗಳಲ್ಲಿ ಚಿಂತನೆ ನಡೀತಾ ಇದೆ. ನಾನು ಕಳೆದ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದ್ದೆ, ವೆದರ್ ಇಟ್ ವಿಲ್ ಬಿ ಕಂಟಿನ್ಯೂಡ್ ಆಸ್ ಅದೇ ಏರ್ಪೋರ್ಟ್. ನಾನು ನಿಮಗೆ ಅದರ ಕಾಪಿ ಕೊಟ್ಟಿದ್ದೇನೆ. ಅದೇ ಕಂಟಿನ್ಯೂ ಮಾಡ್ತೀರಾ? ಟೇಬಲ್ ಟಾಪ್ ಏರ್ಪೋರ್ಟಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಇನ್ನೇನಾದರೂ ಅದಕ್ಕೆ ತಗಲುವ ಖರ್ಚು, ಅದು ಮಣ್ಣು ತುಂಬಿಸಲಿಕ್ಕೆ ತಗಲುವ ಖರ್ಚು ಅಥವಾ ಹೊಸ ಏರ್ಪೋರ್ಟ್ ಮಾಡುವ ಖರ್ಚಿಗೆ ಏನು ವ್ಯತ್ಯಾಸ ಇದೆ ಅಂತೆಲ್ಲ ಕೇಳಿಕೊಂಡಿದ್ದೇನೆ. ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮಾತಾಡಿದ್ದೇವೆ, ಅದರಿಂದ ರಿಪ್ಲೈ ಬಂದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಕೂಡ ನಮ್ಮ ಜಿಲ್ಲೆಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಒಂದು ಆಗ್ಬೋದು ಅಂತ ನನ್ನ ಚಿಂತನೆ ಇದೆ. ಈ ದೃಷ್ಟಿಯಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇವೆ. ಇಷ್ಟು ಮತ್ತು ಕಡಲ ತೀರದ್ದು ಬೇರೆ ಬೇರೆ ವಿಚಾರಗಳಿದೆ. ಮರಳು ನೀತಿ ಪ್ರತ್ಯೇಕವಾಗಿದ್ದು ಕೊಡಬೇಕು ಕರಾವಳಿ ಭಾಗಕ್ಕೆ, ಇದೆಲ್ಲ ಚಿಂತನೆಗಳಿದ್ದಾವೆ. ಇದರ ಸಮರ್ಪಕವಾದಂಥ ಚಿಂತನೆ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿಯೇ ಒಂದು ಅವರ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೀಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತೇವೆ. ಮತ್ತು ಅದರ ಡೇಟನ್ನು ಕೂಡ ಆದಷ್ಟು ಬೇಗ ಅವರು ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ವಿಚಾರಗಳು ಚರ್ಚೆ ಮಾಡ್ತೇವೆ. ಹೌದು, ಮಾಡ್ತೀವಿ. ಎಷ್ಟು ಸರ್ವೇಯರ್ಸ್ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮ ಪೋಡಿ ಮುಕ್ತ ಅಭಿಯಾನದಲ್ಲಿ? ಎಕ್ಸಾಕ್ಟ್ ಲೆಕ್ಕ ನನ್ನ ಹತ್ರ ಇಲ್ಲ. ಒಂದು ತಾಲೂಕಿನಲ್ಲಿ ನನಗೆ ಮೊನ್ನೆ ಹೊರಗಿನ ಸರ್ವೇಯರ್ಸ್ ಬಂದ್ರು ಅಂತ, ಹೊರಗಿನ ಯಾವ ಬೇರೆ ಬೇರೆ ರಾಜ್ಯದಿಂದ ಅಲ್ಲ ಬೇರೆ ಬೇರೆ ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಂಡ್ರು. ಕೆಲವರನ್ನು ತೆಗೆದುಕೊಂಡು ಅವರಿಗೆ ಇನ್ವಾಲ್ವ್ ಮಾಡಿಸಿದ್ರು. ಎಷ್ಟು? ಐ ಡೋಂಟ್ ಹ್ಯಾವ್ ದ್ಯಾಟ್ ಎಕ್ಸಾಕ್ಟ್ ನಂಬರ್ ಹೌ ಮೆನಿ, ಬಿಕಾಸ್ ಗೌರ್ಮೆಂಟ್ ಎಂಪ್ಲಾಯೀಸನ್ನು ತೊಗೊಂಡಿದ್ದಾರೆ. ಪ್ರೈವೇಟನ್ನು ಎಷ್ಟು ತೊಗೊಂಡಿದ್ದಾರೆ ಅಂತ ಹೇಳೋದು ನನ್ನ ಇದರಲ್ಲಿ ಕರೆಕ್ಟಾಗಿಲ್ಲ. ಮತ್ತು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಹೆಚ್ಚು ಪ್ರಚಾರವನ್ನು ಬಯಸ್ತಾ ಇದ್ದೇನೆ. ಮತ್ತು ನಾಳೆ ಮುಖ್ಯಮಂತ್ರಿಗಳು ಬರುವಾಗ ಕೂಡ ತಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇನೆ. ಕರೆಕ್ಟ್. ಮುಂದಿನ ದಿನಗಳಲ್ಲಿ ಇದು ನೀವು ಹೇಳಿದಾಗೆ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಬಸ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಮಾಡಬಹುದು. ಅಲ್ಲ, ಅಲ್ಲಿಂದ ಮೂಮೆಂಟ್ ಆಗಿ ಅಲ್ಲ ಜಿಲ್ಲಾಧಿಕಾರಿ ಕಚೇರಿ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ಸುಗಳನ್ನು ಮಾಡ್ಬೋದು. ಮತ್ತು ಇಲ್ಲಿ ನೋಡಿ, ನಮ್ದು 8 ಎಕರೆ ಜಾಗ ಇದೆ. ಈಗ ಇಲ್ಲಿ 8 ಎಕರೆ ಎಷ್ಟು ಇದೆ? ನಮ್ಮ ಪಂಪೆಲ್ ಹತ್ರ ಎಷ್ಟು ಎಕರೆ ಜಾಗ ಇದೆ? ಅದು 14 ಎಕರೆಯನ್ನು ಜಾಗ ಇದೆ. ಹಾಗೆ ಬಿತ್ಕೊಂಡಿದೆ. ಎಷ್ಟು ಸಮಯ ಇರ್ತದೆ ಈಗ ಅವರು ಎಲ್ಲಿವರೆಗೆ ಅಂದರೆ, ಮೊನ್ನೆ ನಾಡ್ದು ಬಂದಂಥ ವೆಹಿಕಲ್ಗಳು ನಿಲ್ಲಿಗೆ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಮಾಡಿ ಅಂತ ಹೇಳ್ತಾರೆ ನಗರ ಪಾಲಿಕೆಯಿಂದ. ಈಗ ಎಲ್ಲಿವರೆಗೆ ಅಂದರೆ, ನಿಮ್ಮ ಗಮನಕ್ಕೆ ತರ್ತೀನಿ, KSRTC ಅವರಿಗೆ 100 ಎಲೆಕ್ಟ್ರಿಕ್ ವೆಹಿಕಲ್ ಬರ್ತದಂತೆ, 100 ಎಲೆಕ್ಟ್ರಿಕ್ ಬಸ್ಗಳು ಬರ್ತವೆ. ಆ ಬಸ್ಸುಗಳಿಗೆ ನಮಗೆ ನಿಲ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆ ಮಟ್ಟಕ್ಕೆ ಬಂದಿದೆ. ಅದೇ ನಿಮ್ಮ ಪಂಪಲ್ಲಿ ಅವರಿಗೆ ಬೇರೆ ನಿಲ್ಲಿಕ್ಕೆ ಜಾಗ ಇಲ್ಲ.